1923ರಲ್ಲಿ ಆರಂಭಗೊಂಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಯ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನಗೈದು ಅವರ ಸುಂದರ ಭವಿಷ್ಯವನ್ನ ರೂಪಿಸಿದ ಕಲ್ಯ ಶಾಲೆಯ ಶತಮಾನೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸುವ ಉದ್ದೇಶ ಶತಮಾನೋತ್ಸವ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ, ಎಸ್ಡಿಎಂಸಿ ಹಾಗೂ ಊರವರದ್ದು. ದೇಶ ವಿದೇಶಗಳಲ್ಲಿ ನೆಲೆ ನಿಂತ ಪ್ರಾಕ್ತನ ವಿದ್ಯಾರ್ಥಿಗಳ, ಗ್ರಾಮಸ್ಥರ, ವಿದ್ಯಾಭಿಮಾನಿಗಳ ಒಲ್ಮೆ ನಲ್ಮೆಗಳಿಂದ ಶಾಲಾಯತನವನ್ನ ಸರ್ವಾಂಗ ಸುಂದರವಾಗಿ ಅಭಿವೃದ್ಧಿಪಡಿಸಲು 1.5 ಕೋಟಿ ರೂಪಾಯಿ ವೆಚ್ಚದ ಅದ್ಭುತ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ. ಕಾಮಗಾರಿಗಳು ಭರದಿಂದ ಸಾಗುತ್ತಿವೆ. ಕಲ್ಯ ಶಾಲೆಯ ಶತಸಂಭ್ರಮವೆಂಬ ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಶಾಲಾ ಪ್ರಗತಿಯ ಹೆಜ್ಜೆಗೆ ಆಧಾರವಾಗಿ ಸಮಿತಿಯ ಆಶಯಗಳಿಗೆ ಗಟ್ಟಿ ದನಿಯಾಗಿ ಕಲ್ಯ ಗ್ರಾಮದ ಆಶೋತ್ತರಗಳಿಗೆ ಸ್ಪಂದಿಸಿದ ಸಂಸ್ಥೆ ಅದೇ ಬೋಳಾಸ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಕೆದಿಂಜೆ. ಕೇವಲ ಲಾಭ ಗಳಿಸುವ ಏಕೈಕ ಉದ್ದೇಶ ಹೊಂದಿರುವ 10-100 ಖಾಸಗಿ ಕಂಪನಿಗಳ ನಡುವೆ ಸಮಾಜಮುಖಿ ಚಿಂತನೆಗಳಿಂದ ಕಡು ಬಡವರ ಶಿಕ್ಷಣ, ಆರೋಗ್ಯದ ಕಾಳಜಿಯೊಂದಿಗೆ ನಿರಂತರ ಜನಪರ ಸೇವೆಗೈಯುತ್ತಿರುವ ಬೋಳಾಸ್ ಕಲ್ಯ ಶಾಲೆಯ ಶತಮಾನೋತ್ಸವದ ಸಡಗರಕ್ಕೆ ಇಮ್ಮಡಿ ಚೆಲುವನ್ನ ನೀಡಿದೆ. ಬರೋಬ್ಬರಿ 7 ಲಕ್ಷ ರೂಪಾಯಿಗಳಿಗೂ ಮೀರಿದ ಖರ್ಚು ವೆಚ್ಚಗಳೊಂದಿಗೆ ಆಕರ್ಷಕ, ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನ CSR ಅಡಿ ಒದಗಿಸಿ ಗ್ರಾಮಾಂತರ ಪ್ರದೇಶದ ಶೈಕ್ಷಣಿಕ ಅಭಿವೃದ್ಧಿಯ ತನ್ನ ಕಾಳಜಿಯನ್ನ, ಬದ್ಧತೆಯನ್ನ ತೋರಿಸಿಕೊಟ್ಟಿದೆ. ಬೋಳಾಸ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ನವರು ಪೀಠೋಪಕರಣವನ್ನು ಅತ್ಯಂತ ಆಧುನಿಕ ರೀತಿಯಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ತುಂಬಾ ಸ್ನೇಹಿಯಾಗಿ ಮಾರ್ಪಡಿಸಿದೆ. ಶ್ರೀ ದಾಮೋದರ ಕಾಮತ್ರವರು ಒಂದೇ ಮಾತಿನಲ್ಲಿ ಸ್ಪಂದಿಸಿ ಅತ್ಯಾಧುನಿಕ ರೀತಿಯಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ನಮ್ಮ ನಿರೀಕ್ಷೆಗೂ ಮಿಗಿಲಾಗಿ ಅವರು ಸ್ಪಂದನೆಯನ್ನು ನೀಡಿದ್ದಾರೆ. ಅದಕ್ಕೆ ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಶತಮಾನೋತ್ಸವ ಸಮಿತಿ ಹಾಗೂ ಸಮಸ್ತ ಹಾಳೆಕಟ್ಟೆ ಕಲ್ಯ ಗ್ರಾಮದ ನಾಗರಿಕರ ಪರವಾಗಿ ಅವರಿಗೆ ನಾವು ಆಭಾರಿಯಾಗಿದ್ದೇವೆ. ಬೆಂಚುಗಳು, ಡೆಸ್ಕುಗಳು, ಕುರ್ಚಿ, ಟೇಬಲ್ಗಳು, ವಿದ್ಯಾರ್ಥಿ ಸ್ನೇಹಿ ಪೀಠೋಪಕರಣಗಳು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲೆಂಬ ಉದ್ದೇಶ ಕೆದಿಂಜೆ ಬೋಳಾಸ್ ಸಂಸ್ಥೆಯದ್ದು. ಶತಮಾನೋತ್ಸವದ ಯಶಸ್ಸಿಗೆ ಕಾರಣೀಭೂತರಾದುದಕ್ಕೆ ಧನ್ಯತಾ ಭಾವ ಹಳೆ ವಿದ್ಯಾರ್ಥಿ ಸಂಘದ್ದು. ಸಮಾಜ ಸೇವಾ ಹೂರಣದಿಂದ ಈ ಸಂಸ್ಥೆ ಸಮೃದ್ಧವಾಗಿ ಬೆಳಗಲಿ, 100 ಕಾಲ ಬಾಳಲಿ, ಉತ್ತರೋತ್ತರ ಪ್ರಗತಿ, ಕೀರ್ತಿ, ಪ್ರತಿಷ್ಠೆಗಳು ಒದಗಿ ಬರಲಿ.